ಜನುಮದಿನ ಆನಂದ ತುಂಬಲಿ ಸುದಿನ ಸಂತಸದ ಜನುಮದಿನ ಆನಂದ ತುಂಬಲಿ ಸುದಿನ ಆಯುರಾರೋಗ್ಯ ಭಾಗ್ಯಗಳು ನಿನದಾಗಿರಲಿ ಅನುದಿನ ನಲ್ಮೆಯ ಶುಭಾಶಯ ಹಾರ್ದಿಕ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದ ಜನುಮದಿನ ಆನಂದ ತುಂಬಲಿ ಸುದಿನ ಸಂತೋಷ್ ಕುಮಾರ್ ಅವರ ಹುಟ್ಟುಹಬ್ಬ. ಅವರು ಯಾವತ್ತಿದ್ರೂ ಅವರ ಆಸೆ ಅಂತ ಹೇಳಿದೆ ಹಿರಿಯರನ್ನು ಗೌರವಿಸಬೇಕು, ಎತ್ತ ತಂದೆ ತಾಯಿಗಳನ್ನು ಗೌರವಿಸಬೇಕು ಅವರ ಚಿಂತನೆ ಆಗಿದೆ. ಅದೇ ರೀತಿ ಈ ವರ್ಷ ನಮ್ಮ ಹುಟ್ಟುಹಬ್ಬವನ್ನು ಅಭಯಾಶ್ರಮ ಅಸೈಗೊಲೆಯಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಇಂದಿನ ಸಭೆಯಲ್ಲಿ ಇರುವವರು ಹಿರಿಯರು, ನಮ್ಮ ಮಾರ್ಗದರ್ಶಕರು ಸಂತೋಷ್ ಕುಮಾರ್ ಅವರ ಗುರುಗಳಾಗಿರುವಂಥ ಗೌರವಾನ್ವಿತ TG ರಾಜಾರಾಮ್ ಭಟ್ ಅವರು ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು ಯುವ ವಕೀಲರಾಗಿರುವಂಥ ಅಡ್ವೊಕೇಟ್ ಮೋಹನ್ ರಾಜ್ರವರು ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾಲೂಕು ಪಂಚಾಯತ್ನ ಸದಸ್ಯರು, ಕುರ್ನಾಡು ಶಕ್ತಿ ಕೇಂದ್ರದ ಅಧ್ಯಕ್ಷರು ಆಗಿರುವಂಥ ನವೀನ್ ಪಾದಲ್ಪಾಡಿರವರು ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಮ್ಲಮುಗರ್ರವರು ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಕ್ಷೇತ್ರದ ಉಪಾಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಯಶವಂತ್ ದೇರಾಜರವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಗೌರವಾನ್ವಿತ ಲೋಹಿತ್ ಗಟೀರವರು ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾಲೂಕು ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ಜಿಲ್ಲಾ BJP ಕಾರ್ಯದರ್ಶಿಯಾಗಿರುವಂಥ ಗೌರವಾನ್ವಿತ ನಮಿತಾ ಶ್ಯಾಮ್ರವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕ್ಷೇತ್ರದ ಉಪಾಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಹರಿಯಪ್ಪ ಸಾಲಿಯಾನ್ರವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಪ್ರೇಮಾನಂದ ರೈರವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕ್ಷೇತ್ರದ ಕಾರ್ಯದರ್ಶಿಯಾಗಿರುವಂಥ ಹೇಮಂತ್ ಶೆಟ್ಟಿರವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯದರ್ಶಿಯಾಗಿರುವಂಥ ಕೊಣಾಜೆ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವಂಥ ರಾಮಕೃಷ್ಣರವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಮುನೀರ್ರವರಿದ್ದಾರೆ, ಮುನೀರ್ ಮಾಸ್ಟರ್ರವರಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶರೀಫ್ರವರಿದ್ದಾರೆ. ಅದೇ ರೀತಿ ಯುವ ಮೋರ್ಚಾದ ನವೀನ್ ಶೆಟ್ಟಿ ಕುರ್ನಾಡ್ರವರಿದ್ದಾರೆ. ಅದೇ ರೀತಿ ಸುದೀಶ್ ಶೆಟ್ಟಿ ಕಮಲಾಪದವರವರು, ಅದೇ ರೀತಿ ಸುರೇಶ್ ಕೊಂಡೆ. ಎಲ್ಲರೂ ಕೂಡ ಅತ್ಯಂತ ಒಂದು ಸಂತೋಷಮಯವಾದ ಸಂದರ್ಭ ನಾವು ಸೇರಿದ್ದೇವೆ. ಇವತ್ತು ಸಂತೋಷ್ ಕುಮಾರ್ ಅವರ 52ನೇ ಜನ್ಮ ದಿವಸ. ಜೀವನದಲ್ಲಿ ತುಂಬ ಸಾಧನೆ ಮಾಡುವಂಥ ಒಬ್ಬ ಯುವಕ ಇವತ್ತು ತನ್ನ ಹುಟ್ಟುಹಬ್ಬವನ್ನು ಅಭಯಾಶ್ರಯ ನಿವಾಸಿಗಳ ಜೊತೆಯಲ್ಲಿ ಕಳೆಯುವ ಒಂದು ನಿರ್ಧಾರವನ್ನು ಹಲವು ವರ್ಷಗಳ ಹಿಂದೆ ಮಾಡಿ ಪ್ರತಿ ಅವರ ಜನ್ಮದಿನವನ್ನು ಅಭಯಾಶ್ರಯದ ವಾಸಿಗಳೊಂದಿಗೆ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಸಂತೋಷ್ ಕುಮಾರ್ ಅವರು ಅತ್ಯಂತ ಪ್ರಸ್ತುತವಾದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸಮಾಜದಲ್ಲಿ ದೀನದಲಿತರ ಉದ್ಧಾರ ಅಂತ ಭಾಷಣ ಮಾಡ್ತಾರೆ, ಬಡವರ ಬಂಧು ಅಂತ ಭಾಷಣ ಮಾಡ್ತಾರೆ, ದೀನದಲಿತರ ಕಣ್ಮಣಿಯಿಂದ ಭಾಷಣ ಮಾಡ್ತಾರೆ. ಆದರೆ ನಿಜ ಅರ್ಥದಲ್ಲಿ ಬಡವರ ಬಂಧುವಾಗಿ, ದೀನದಲಿತರ ಸ್ನೇಹಿತನಾಗಿ, ಅಭಯಾಶ್ರಯದ ನಿವಾಸಿಗಳಿಗೆ ಒಬ್ಬ ಅತ್ಯಂತ ಹತ್ತಿರದ ಅವರ ಕುಟುಂಬದ ಸದಸ್ಯನಾಗಿ ಅವರ ಜೊತೆಯಲ್ಲಿ ಅವರ ಆಚರಣೆ ಮಾಡೋದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಇವತ್ತು ಸಂತೋಷ್ ಕುಮಾರ್ ಅವರ ಜನ್ಮದಿನ ಅದು ನಮಗೆಲ್ಲರೂ ಕೂಡ ತುಂಬ ಸಂತೋಷವಾದದ್ದು. ನಮ್ಮೆಲ್ಲ ಹೋರಾಟದ ಪ್ರತೀಕ ಅವರು, ನಮ್ಮೆಲ್ಲರ ಸ್ಫೂರ್ತಿಯ ಚಿಲುಮೆ ಅವರು. ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ ಈ ಕ್ಷೇತ್ರ ಉಂಟು ಸಂತೋಷ್ ಕುಮಾರ್ ಅವರ ಕೈಯಲ್ಲಿ ಇಲ್ಲಿ ಇದೆ ಅಂತ ನಾವು ನಂಬಿಕೊಂಡಿದ್ದೇವೆ. ಇತ್ತೀಚೆಗಿನ ಚುನಾವಣೆಯಲ್ಲಿ ಸಂತೋಷ್ ಕುಮಾರ್ ಅವರ ಜನಪ್ರಿಯತೆ ನಾವು ಕಂಡಿದ್ದೇವೆ.
ಇಡೀ ಕ್ಷೇತ್ರ ಅವರ ಜೊತೆ ಎದ್ದು ಬಂದದ್ದು, ಇಡೀ ಕ್ಷೇತ್ರದ ಜನ ಅವರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟದ್ದು ನಾವು ಕಂಡಿದ್ದೇವೆ. ಆರಂಭದ ಈ ಯುದ್ಧ ಯುದ್ಧ ಮುಗಿದಿಲ್ಲ, ಯುದ್ಧ ಆರಂಭ ಆಗಿದೆ ಅಷ್ಟೇ. ಈ ಯುದ್ಧದಲ್ಲಿ ಮುಂದಿನ ಸಲ ಗೆಲುವು ನಮ್ಮದೇನು ಅಂತ ವಿಶ್ವಾಸ ನಮ್ಮದಿದೆ. ಅಂಥ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ಅವರ ಎಲ್ಲ ರಾಜಕೀಯ ಚಟುವಟಿಕೆ ಹೊರತಾಗಿ ಅಭಯಾಶ್ರಯಕ್ಕೆ ಬಂದು ಅವರ ನಿವಾಸ ಜೊತೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದು ಅವರ ನೋವುಗಳಿಗೆ ಸ್ಪಂದಿಸಿ ಅವರ ಸುಖವನ್ನು ವಿಚಾರಿಸಿ ಅವರ ಸಂಸಾರದ ಒಬ್ಬ ಮಗನಾಗಿ ಅವರಿಗೆ ವಾತ್ಸಲ್ಯ ಕೊಡುವಂಥ ಕೆಲಸವನ್ನು ಸಂತೋಷ್ ಕುಮಾರ್ ಮಾಡ್ತಾ ಇದ್ದಾರೆ. ಸಂತೋಷ್ ಕುಮಾರ್ ಅವರ ಈ ಮುಂದಿನ ಸಾಮಾಜಿಕ ಜೀವನ ಅದು ಯಶಸ್ವಿಯಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಇವತ್ತು 52ನೇ ಹುಟ್ಟುಹಬ್ಬವನ್ನು ಅವರು ಆಚರಿಸ್ತಾ ಇದ್ದಾರೆ. ಈ ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವರಿಗೆ ನಾನು ಈ ಕ್ಷೇತ್ರದ ನಮ್ಮೆಲ್ಲರ ಆತ್ಮೀಯ ಪರವಾಗಿ ಶುಭ ಆಶಯಗಳನ್ನು ಹೇಳ್ತಾ, ನೀವು 100 ಕಾಲ ಬಾಳಬೇಕು, ನಿಮ್ಮಿಂದ ಈ ಕ್ಷೇತ್ರ ಜನ ಸಂತೋಷವನ್ನು ಹೊಂದುವಂತಾಗಬೇಕು ಮತ್ತು ಈ ಕ್ಷೇತ್ರದಲ್ಲಿ ಒಂದು ಸುಮಧುರ ಬಾಂಧವ್ಯದ ಒಂದು ಸಮಾಜ ನಿರ್ಮಾಣ ಮಾಡಬೇಕು. ಅದಕ್ಕೆ ನಾವು ನಂಬಿಕೊಂಡು ಬಂದಂತಹ ದೇವರುಗಳು ಆಶೀರ್ವಾದ ಮಾಡಬೇಕು. ನಾವು ನಿತ್ಯ ಆರಾಧಿಸಿಕೊಂಡು ಬರುವ ಗೋಮಾತೆ ಅವರಿಗೆ ಆಶೀರ್ವಾದ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಸಂತೋಷ್ ಕುಮಾರ್ಗೆ ಶುಭವನ್ನು ಆಶೆ ಮಾಡ್ತೇನೆ. ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಗೌರವಾನ್ವಿತ ಮೋಹನ್ ರಾಜ್ರವರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ನಮ್ಮ ನಾಯಕರಾದಂಥ ಸಂತೋಷ್ ಕುಮಾರ್ ಅವರ 52ನೇ ವರ್ಷದ ಈ ಹುಟ್ಟು ಹಬ್ಬದ ದಿನಾಚರಣೆಯ ಸಲುವಾಗಿ ನಾವು ಇಲ್ಲಿ ಸೇರಿದ್ದೇವೆ. ಕಳೆದ ಬಾರಿ ಕೂಡ ಇದೇ ಜಾಗದಲ್ಲಿ ನಾವು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೆವು. ಆಗೊಂದು ಸಂಕಲ್ಪ ಕೂಡ ನಾವು ಮಾಡಿದ್ದೆವು. ಆದರೆ ಇವತ್ತು ಈ ಬಾರಿ ಕೂಡ ಅವರ ಆತ್ಮೀಯರೆಲ್ಲರೂ ಸೇರಿ ಈ ಒಂದು ಆಶ್ರಮದಲ್ಲಿ ಇರತಕ್ಕಂಥ ನಿವಾಸಿಗಳ ಜೊತೆ ಈ ಒಂದು ನಮ್ಮ ಹುಟ್ಟುಹಬ್ಬ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಪ್ರಕಾರ, ಅಂದರೆ ರಾಜೇಶ್ ಮಡಿವಾಳ ಮತ್ತು ಅವರ ಇತರ ಅವರ ಒಟ್ಟಿಗೆ ತಂದ ಗೆಳೆಯರು ಕೂಡಿ ಈ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು ನಾವು ಸೇರಿದ್ದೇವೆ. ಆದರೆ ಒಂದು ಮಾತ್ರ ಸತ್ಯ, ಸಂತೋಷ್ ಕುಮಾರ್ ಬೋಲಿಯವರಂಥ ವ್ಯಕ್ತಿತ್ವ, ಸರಳ ವ್ಯಕ್ತಿತ್ವದ ವ್ಯಕ್ತಿಗಳು ನಮ್ಮ ಈ ಕ್ಷೇತ್ರದಲ್ಲಿ ಕಾಣಸಿಗುವುದು ಕಡಿಮೆ. ಯಾಕಂದರೆ ಧರ್ಮ ಅಲ್ಲದೆ ಇತರ ಯಾವ ಜಾತಿ ಭೇದವಿಲ್ಲದೆ ಎಲ್ಲರ ಜನ ಬೆರೆದು ಎಲ್ಲರ ಕಷ್ಟಗಳಲ್ಲಿ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಉತ್ತಮ ಗುಣವುಳ್ಳಂಥ ವ್ಯಕ್ತಿ ನಮ್ಮ ಸಂತೋಷ್ ಕುಮಾರ್ ಬೋಲಿಯರು. ಅಂಥ ವ್ಯಕ್ತಿ ಇವತ್ತು 52ನೇ ವರ್ಷ ನಮ್ಮ ಹುಟ್ಟುಹಬ್ಬ ದಿನಾಚರಣೆಯನ್ನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ಇಂಥ ವ್ಯಕ್ತಿ ಈ ಬಡವರ ಜೊತೆ ಸೇರಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸುವುದರಲ್ಲಿ ಒಂದು ಅರ್ಥವಿದೆ. ಅದಕ್ಕೋಸ್ಕರ ಇವತ್ತು ಇನ್ನು ಮುಂದೆ ಕೂಡ ಅವರ ಭವಿಷ್ಯದಲ್ಲಿ ಎಲ್ಲ ಈ ಕ್ಷೇತ್ರದ ಅಲ್ಲದೆ ನಮ್ಮ ಜಿಲ್ಲಾದ್ಯಂತ ಜನರು ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ದೊಡ್ಡ ವ್ಯಕ್ತಿಯಾಗಿ ನಮ್ಮ ಸಂತೋಷನೇ ಬೆಳೆಯಲಿ. ಎಲ್ರಿಗೂ ಒಂದು ರೀತಿಯಲ್ಲಿ ಅವರ ಕಷ್ಟಕ್ಕೆ ಸ್ಪಂದನೆ ಕೊಡುವಂಥ ಶಕ್ತಿ ಅವರಿಗೆ ಆ ದೇವರು ಕೊಡಲಿ. ಮುಂದಿನ ಜೀವನ ಅವರು ಉಜ್ವಲವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಜಯಿಸಿದೆ. ಈ ಮಾಗನದ ದೇವರ ನಂಜನ ಶ್ರೀ ಸೋಮನಾಥ ದೇವರನ ಚರಣ ಪಾದ ಕಮಲಾರವಿಂದು ಗಡ್ಡ ಬುರುಂದು ಅಂಚನೆ ನಮ್ಮ ಪ್ರಾರ್ಥನೆ ಮನ್ಪುನಂಚನ ಮಾತ ದೇವರು ಬಾಕಿ ಧರ್ಮದಲ ಮಾತ ದೇವರೆಲ್ಲ ವಿಶೇಷವಾದ ಅಭಯಾಶ್ರಮದ ಮಾತ ಈ ಹಿರಿಯಕ್ಲೆನ ಈಗ ಪಿದಾರಿ ಪಂಡ ವೃದ್ಧಾಶ್ರಮ ನಮ್ಮ ಪಂಡಿ ಅಭಯಾಶ್ರಮ ಅಕ್ಲೆನ ಕಾರ್ಗ ಪೂರ ಸಾಷ್ಟಾಂಗ ನಮಸ್ಕಾರ ಅಂತಂದು ಹಿರಿಯರಾಯನಂಚಿನ ರಾಜಾರಾಮ್ ಭಟ್ಟನ ಕಾರ್ಯಗಳ ಅಡ್ಡ ಬುರಂದು ಬೈದಿನಂಚಿನ ಎನ್ನ ಮಾತ ಅತ್ಯಂತ ಆತ್ಮೀಯ ಮಿತ್ರೆ
ಹೆಂಗೆ ಗೊತ್ತೇಜಿ ಮೇಗ್ಲಿ ಈತ ಗೌಂಜಿ ಮನ್ಪೇರಿಂದು ರಾಜೇಶ್ ಅನ್ನೆ ಎನ್ನಂಜಿ ಭಾರಿ ಪ್ರೀತಿದ ಒಂಜಿ ಮಿತ್ರಿ ಅರೆ ಒಟ್ಟಿಗೆ ಕೆಲವು ಜವನಿಯಲ್ಲಿ ಯಾನ ಈತೆ ಪಂತೀನಿ ನಂಗೆ ಅಭಯ ಆಶ್ರಮಟ್ಟು ಪೋದು ದಾದಾಂಡ ಆ ಹಿರಿಯಕ್ಲೆ ನನಗೊಂದು ಆಶೀರ್ವಾದ ದೆತ್ತ ನೋಡೋದು ಮಾತ್ರ ಕೇರ್ನಾಗ ಪಂತೀನಿ ಏಟಲ್ಲ ಪನಂದ ಯಾನ್ಲ ಜನ 2-3 ಜನ ಬರ್ತದೆ ಅಕ್ಲೆ ಒಂದು ಆಶೀರ್ವಾದ ದೆತ್ತ ಪೋಡು ಪಂಡದು ಕನ ಕಟ್ಟದಿತ್ತು ಆಂಡ ಈತ ಪೊರ್ಲುಡು ಈ ಮಾತೆರೆಲ್ಲ ಈತ ಪ್ರೀತಿರ್ಲೆತ್ತದು ಈಚ ಮಂತ ದಿನಕ್ಕೆ ವಿಶೇಷವಾದ ಅಭಿನಂದನೆ ರಾಜಾರಾಮ್ ಪಂಡೆ ನಮ್ಮ ದಿಂಜ ಪಾತಿಯರಜ್ಜಿ ನಮ್ಮ ಹಿರಿಯಕ್ಲು ಪಂಪನ ಇಂಕ ಭಾರಿ ಬುಟ್ಟೋಡು ಇಂಕ ಅಂದಾಜ ನಮಗ ಮನುಷ್ಯಗೆ ಇಂಚಿನ ಕಷ್ಟ ಅಂಚಿನನೇ ಸೂರ್ಯದೇವರಿಗೆ ಚಂದ್ರದೇವರಿಗೆ ಕಷ್ಟ ಪಂಡು ಅಂಚಿನ ಅರೆಗೆ ಇನಿ ಚಂದ್ರದೇವರಿಗೆ ಭಾರಿ ಕಷ್ಟದ ದಿನ ಅಂದ್ರೆ ನಮ್ಮ ಹಿರಿಯಕ್ಲನ ಲೆಕ್ಕಾಚಾರ ಇತ್ತಿದ ಆಧುನಿಕ ಯುಗದ ಇಂಚಿನಂದು ನಮ್ಮ ಪಾತ್ಯರಜ್ಜಿ ಹಿರಿಯಕ್ಲಿಗೆ ಚಂದ್ರಗ್ರಹಣ ಪಂಡ ಚಂದ್ರದೇವರಿಗೆ ಭಾರಿ ಕಷ್ಟ ಬರ್ಪುನಿ ಅಪ್ಪ ದೇವರಿಗೆ ಕಷ್ಟ ಬರ್ಪುನ ತಮ್ಮವ್ರೆ ನಮ್ಮ ನರಮನೆಗೆ ಇಂಚಿನ ಕಷ್ಟ ಆ ಕಷ್ಟದ ದಿನೊಟ್ಟು ಎನ್ನ ಪುಟ್ನ ದಿನ ಬೈದಿನ್ರಿ ದೇವರಿಗೆ ಕಷ್ಟ ಇನಿ ಇತ್ತಿನ ದೈವಸ್ಥಾನ ಭಜನಾ ಮಂದಿರ ಮಾತಾತಿಗಳ ಪೂಜೆ ಪುರಸ್ಕಾರ ನಡಪುಂಡು ವಿಶೇಷವಾದ ಇನಿ ಪೇಪರ್ಲ ತುಯ್ಯ ಪಲ್ಲಿಡ್ಲ ವಿಶೇಷವಾದ ಚಂದ್ರಗ್ರಹಣದ ನಮಾಜ ಈತು ಪೊರ್ತುಕೊಂಡು ನನ್ನ ಉದಯವನೇರಿ ಇನಿ ಪೇಪರ್ ತುಯ್ಯ ಅದನ್ನು ಮತ ಧರ್ಮದಗಳೆಲ್ಲ ಈ ಚಂದ್ರಗ್ರಹಣ ಸೂರ್ಯಗ್ರಹಣ ನೆತ್ತ ಇಂಜಿನ ಯಾನ ಈ ಪೊರ್ತುಲ ಪಣ್ಪುನಿ ಏರೇರು ಕಷ್ಟಗಳಿಗೆ ಆ ಕಷ್ಟಕ್ಕೆ ದೇವರೇ ಅಕ್ಲೆ ಮಾತ ಸುಖ ಕೊರಡೆ ಈ ವೃದ್ಧಾಶ್ರಮರು ಇತ್ತಿನಂಚಿನ ಆ ವೇದನೆ ಬೆಂದು ಇತ್ತಿನ ಅಕ್ಲೇಗ್ಲ ದೇವರ ಅತ್ಯಂತ ಆರೋಗ್ಯಗಳ ಅಕ್ಲೇಗ್ಲ ಪ್ರೀತಿದ ಆ ಸಮಯ ದೇವರ ಕೊರಡೆ ಎನ್ನ ಮಿತ್ರರಿಗಳ ಅಕ್ಲೆ ಎಣ್ಣಿನಂಚಿನ ಮಾತ ದೇವರ ಕೊರಡೆ ಬಂದು ಪ್ರಾರ್ಥನೆ ಮನುಷ್ಯಗ ಆಶೆ ಭಾರಿ ಆಸೆ ಆನ ಮನುಷ್ಯನ ಉಡಲ್ದವಲೈ ಎಂಕ ಏತೆ ಕಷ್ಟನೇ ಬರಡೆ ಏನಾರ್ದ ಕಷ್ಟದಾಗಲಿ ಏತು ಈ ಭೂಮಿದ ಮಿತ್ತುಳ್ಳೇರಿಂದ ಲೆಕ್ಕಾಚಾರ ಒಂಜು ವೇಳೆ ಯಾನ ಒಂಜಿ ದುಡ್ಡುದಾಯ ಏನು ಶ್ರೀಮಂತ ಇದೆ ಅಬ್ಬೆ ಏನಾರ್ದು ಮಲ್ಲ ಶ್ರೀಮಂತನಾಗಲಿ ಏತು ಜನ ಉಳ್ಳೇರಿಂದ ಎಣ್ಣೆಯೋಡು ಎನ್ನ ಅಪ್ಪೆ ಏನನ್ನು ಕುಲ್ಲದ ಬಂತನ ಎಂಕ ದಿಂಜ ಸತಿ ನೆನೆಪುಂಡು ಅಂಚಾದು ಎಂಕ ಏತು ಕಷ್ಟ ಬಂದಾಗಲೇ ಯಾನ ಕಷ್ಟದ ಬಗ್ಗೆ ಚಿಂತೆ ಉಂಟು ಏನಾರ್ದು ಕಷ್ಟದಾಗಲಿ ಪಾಪ ಏತು ಜನ ಉಳ್ಳೇರು ದಾದಾನ ಎಂಜಿನ ಬಜ್ಜೆಗೆ ರೇಟ್ ಜಾಸ್ತಿ ಅನ್ನಂತೆ ಒಂದು ಕಾಸೆ ಏನಾರ್ದು ಏತೋ ಕಾಸು ಜಾಸ್ತಿ ಆಗಲಿ ಉಳ್ಳೇರು ಅಂದ್ರೆ ಶ್ರೀಮಂತ ಅಂಚ ಆ ಟೈಪದ ಜೀವನಗಳು ಮೆಕ್ಲೆ ಒಟ್ಟಿಗೆ ಇನಿ ವೃದ್ಧಾಶ್ರಮದೊಟ್ಟಿಗೆ ಈತ ಜನ ನಮ್ಮ ಮಿತ್ರಗಳಂದಾಗಲಿ ಬರ್ತದೆ ಆ ಪ್ರೀತಿದ ಕ್ಷಣನ ಕಳೆಯುವುದರಿಂದ ಅವು ಅತ್ಯಂತ ಯೋಗ ನಮ್ಮ ಮಾತ ಯೋಗ ಅಂದ ಪನೋಲಿ ನಮ್ಮ ಮಾತ ಯೋಗ ಅಂದ ಪನೋಲಿ ಏರೆಗಳ ಆ ಯೋಗ ಇಂಚಿನ ಯೋಗ ಬರಡೆ ಬಂದದ್ದು ದೇವರ ಪ್ರಾರ್ಥನೆ ಒಬ್ಬ ಹೆಚ್ಚದಲ್ಲ ಪಾತೇರ ಹೋಗುಚಿ ದಾದಂಡ ಕಾಂಡ ಹರಿಮಲ್ಲ ಯೋಗ ಇತ್ತಂದ್ರೆ ಭಗತ್ ಸಿಂಗ್ ಪ್ರತಿಷ್ಠಾನದಾಗಲೇ ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂದು ಅತ್ಯಂತ ಯೋಗ್ಯವಾದ ಆ ಗುರುವಂದನೆಗೆ ಏರು ಯೋಗ್ಯರು ಬಂದ ಗೌರವಾನ್ವಿತ ಪ್ರಖ್ಯಾತ ಸಮಾಜ ಸೇವಕರು ಸಾವಿರ ಜೋಕ್ಲಿಗೆ ವಿದ್ಯಾದಾನ ಮನ್ಪುಣ ರಾಜಾರಾಮ್ ಭಟ್ರನ ಇಲ್ಲಗಬಹುದು ಅರೇನೆ ಆ ಗೌರವ ವಂದನೆ ಮನ್ಪುಣ ನೆಟ್ಟು ಭಾಗ್ಯ ತೆಗೆದ್ರಿಂದ ಯಾನ ಅಪ್ಪಗ ಅತ್ಯಂತ ಖುಷಿ ಆದ ದಾದಂಡ ಐದು ತೂಪುನ ಭಾಗ್ಯ ಅಕ್ಲೆ ಒಟ್ಟಿಗೆ ಸೇರುಣ ಭಾಗ್ಯ ಆ ಗುರುವಂದನೆಗೆ ಎನ್ನ ಗುರುಕುಲು ಬಂದ ಎಂಕೆ ದಾದಂಡ ರಾಜಕೀಯರು ರಡ್ಡೆ ಗುರುಕುಲನಾಗಲು ಒಂಜಿ ಸೇಸಪ್ಪನ್ನೇ ಎನ್ನ ರಾಜಕೀಯ ಗುರುಕುಲು ಒಕ್ಕ ಒಂಜಿ ನಮ್ಮ ರಾಜಾರಾಮ್ ಭಟ್ರು ಆನ 25 ವರ್ಷ ರಾಜಕೀಯರು ಇತ್ತನ್ನ ನನ್ನ ಐಕೆ ಕಾರಣಕರ್ತ ರಾಜಾರಾಮ್ ಭಟ್ರು ದಾದಂಡ ಅರ್ಣ ಮಾರ್ಗದರ್ಶನರು ಅರ್ಣ ನೆಟ್ಟು ಇನಿ ರಾಜಕೀಯರು ಕಷ್ಟ ರಾಜಕೀಯರು ಭಾರಿ ಸುಲಭಡು ಮಿತ್ತು ಬೈದಿನ ಆಗ್ತದೆ ರಾಜಕೀಯರು ಭಾರಿ ಕಷ್ಟರು ಆ ಮುಳ್ಳು ಆ ಒಂದು ದಾಟದೀಟ ಬರೋಣಲ್ಲ ಐಕೆ ಈತ ಜನತ ಸಹಕಾರ ಬರೋಣಲ್ಲ ಹಿರಿಯಗಳನ್ನ ಆಶೀರ್ವಾದ ಬೋದು ಮೋಹನ್ ರಾಜನೇ ಪಂಡ್ಯರು ಅಂಚೆ ಪ್ರತಿವರಿಯಾಗಲ ರಾಜಕೀಯದ ಉಜ್ವಲ ಭವಿಷ್ಯದ ಕೊರಡು ಪ್ರತಿವರಿಯಾಗಲಿ ಅಕ್ಲಕ್ಲಿ ಎನ್ನಿನಂಚಿನ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಕೊರಡು ಅಭಯಾಶ್ರಮ ಇಪ್ಪುನಂಚಿನಕ್ಲೆಲ್ಲ ಆ ನೆಮ್ಮದಿದ ಜೀವನ ಕೊರಡೆ ಬಂದ ದೇವರ ಪ್ರಾರ್ಥನೆ ಮಂತದೆ ನಿಖಿಲ್ ಮಾತ ಪಾತ್ಯಾರ ಅವಕಾಶ ಮಂತ್ಕೊಳ್ದ ಭಾರಿ ಪ್ರೀತಿರಿ ಬೈದಾರೆ ನಿಖಿಲಿಗೆ ವಾರೀತಿದ ಅಭಿನಂದನೆ ಅಂತ ವಾರೀತಿ ಋಣ ಆ ಒಂಜಿ ಹೆಸನ್ನ ಮಾತಾಡಲ್ಲ ಪುದಾರ ಬಂದ ನನ್ನ ಸಮಯ ಕರೆಯಂಡು ಅಂಚ ಬೈದಿನಕ್ಲೆ ಮಾತಾಡಲ್ಲ ಒಂಜೇರು ಹೇಳ್ತೆ ನೆಕ್ಕೆ ಪಾಪ ಭಾರಿ ಹೋರಾಟ ಮಂತ ನಕ್ಲಿಲ್ಲ ಆ ಹೋರಾಟ ಪಾಪ ಎಂಜಿನಕ್ಕೆ ಮನ್ಪೇರಿಂದ ಮಣ್ಣಂದ ಅವಳ ಒಂದು ವಿಶೇಷಣೆ ತೋಜು ನೆಂಗೆ ದಾದವಣ್ಣನಾದ ಒಂಜ ಅಂಚಿನ ಶಕ್ತಿವಂತರಾದಿಪ್ಪಡು ಇಜ್ಜಿ ಆತೊಂಜಿ ಪ್ರೀತಿ ಆತೊಂಜಿ ಎಂದು ಮಾತಿಪ್ಪನ ಅಕ್ಲೆಗಳ ಆ ವಿಶೇಷವಾದ ಉಡಲದ ಉಲೈದ ಆ ಅಭಿನಂದನೆಯನ್ನು ಸಲ್ಲಿಸೋ ಒಂದು ಪಾತೆರ ಅವಕಾಶ ಮಂತ ಕೊಡ್ತ ನೆಗ್ಲೆ ಪೂರೇ ರೆಗ್ಲ ಎನ್ನ ವಂದನೆ ಮಂತದ್ದು ಎನ್ನ ಪಾತೆರಂತವೇ ಜೈ ಹಿಂದ್ ಜೈ ಕರ್ನಾಟಕ. ಕನಸುಗಳು ನನಸಾಗಿ ಜೀವನ ಜನಾಗಲಿ ಕನಸುಗಳು ನನಸಾಗಿ ಜೀವನ ಜನಾಗಲಿ
ಗುರುಗಳ ಶುಭಾಶಯ, ಹಿರಿಯರ ಶುಭಾಶಯ, ನಿನಗೆ ನಮ್ಮಯ ಶುಭಾಶಯ. ಸಂತಸದ ಜನುಮದಿನ, ಆನಂದ ತುಂಬಲಿ ಸುದಿನ. ಅಕ್ಕನವರು ಮತ್ತು ಹೋಜೋರಿ ನಮ್ಮಲ್ಲಿ ಉಳ್ಳೇರಿ ಅರ್ಲ ಆಡತ್ತೆ ಅದೇ ನಾಳೆಜಿ ಮಗೇಂದು ಎನ್ನಿಲೆ ಅವೇ ಈಗ ಉಳ್ಳ ನೀರೊಟ್ಟಿಗೆ ಮಾತಾಡೊಟ್ಟಿಗೆ ಸುಗುಣಗಳು ಮಿನುಗುತ್ತಲಿ, ಬಾಳು ಧ್ರುವ ತಾರೆಯಾಗಲಿ. ಸುಗುಣಗಳು ಮಿನುಗುತ್ತಲಿ, ಬಾಳು ಈಗ ಧ್ರುವ ತಾರೆಯಾಗಲಿ. ಕಾರ್ಯಕ್ರಮದ ರೂವಾರಿ ಶಾಂತಿ ಸಂತಸಕ್ಕೆ ಸಂತೋಷ ನನಗೆ ಒಂದು ಕಿರು ಮಾತಿನ ಕಾರ್ಯಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ಅಜಿತ ಎಲ್ಲ ಶುಭಾಶಯ, ತಂದೆಯ ಶುಭಾಶಯ, ನಿನಗೆ ನಮ್ಮಯ ಶುಭಾಶಯ. ಸಂತಸದ ಜನುಮದಿನ, ಆನಂದ ತುಂಬಲಿ ಸುದಿನ. ಮನಗಳು ಮುದ ನೀಡಿ ನೆಮ್ಮದಿಯ ನೆಲೆಸಲಿ. ತನುಮನಗಳು ಮುದ ನೀಡಿ ನೆಮ್ಮದಿಯ ನೆಲೆಸಲಿ. ನಲಿವು ಮೊಗ್ಗಾಗಿ ಒಲವು ಹೂವಾಗಿ, ಬಾಳೆಲ್ಲ ಸೌಗಂಧ ತುಂಬಿರಲಿ. ಆಪ್ತರ ಶುಭಾಶಯ, ಮಿತ್ರರ ಶುಭಾಶಯ, ನಿನಗೆ ನಮ್ಮಯ ಶುಭಾಶಯ. ಸಂತಸದ ಜನುಮದಿನ, ಆನಂದ ತುಂಬಲಿ ಸುದಿನ. ಸಂತಸದ ಜನುಮದಿನ, ಆನಂದ ತುಂಬಲಿ ಸುದಿನ. ಸಂತಸದ ಜನುಮದಿನ, ಆನಂದ ತುಂಬಲಿ ಸುದಿನ. ಆಯುರಾರೋಗ್ಯ ಭಾಗ್ಯಗಳು ನಿನದಾಗಿರಲಿ ಅನುದಿನ. ನಲ್ಮೆಯ ಶುಭಾಶಯ, ಹಾರ್ದಿಕ ಶುಭಾಶಯ, ನಿನಗೆ ನಮ್ಮಯ ಶುಭಾಶಯ. ಸಂತಸದ ಜನುಮದಿನ, ಆನಂದ ತುಂಬಲಿ ಸುದಿನ. ನಮಗೆ ಸಾಯಂಕಾಲ ತಿಂಡಿಯ ವ್ಯವಸ್ಥೆಯನ್ನು ಸಂತೋಷ್ ಕುಮಾರ್ ರೈ ಅಭಿಮಾನಿ ಬಳಗದವರು ನೆರವೇರಿಸಿಕೊಟ್ಟಿರ್ತಾರೆ. ಸಂತೋಷ್ ಕುಮಾರ್ ರೈ ಅವರಿಗೆ ದೇವರು ಆಯುರಾರೋಗ್ಯ ಮತ್ತು ಸರ್ವ ಸಂಪತ್ತನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ವ್ಯವಸ್ಥೆಯನ್ನು ಮಾಡಿದಂಥವರಿಗೆಲ್ಲರಿಗೂ ನಮ್ಮ ಆಶಯದ ಹಿರಿಯರ ಪುಟಾಣಿಗಳ ಮತ್ತು ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಎಂದಿನಂತೆ ಭಗವಂತನನ್ನು ಪ್ರಾರ್ಥಿಸೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.
ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಪಶ್ಯಂತು ಭದ್ರಾಣಿ ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಆಶಯ ನಿನಗೆ ನಮ್ಮಯ ಶುಭಾಶಯ. ಸಂತಸದ ಜನುಮದಿನ ಆನಂದ ತುಂಬಲಿ ಸುದಿನ. ಕನಸುಗಳು ನನಸಾಗಿ ಜೀವನ ಜೇನಾಗಲಿ. ಕನಸುಗಳು ನನಸಾಗಿ ಜೀವನ ಜೇನಾಗಲಿ. ಜ್ಞಾನ ಅಭಿಮಾನ ವಿದ್ಯೆ ವಿನಯತನ ಆರತಿಯ ಬೆಳಗಲಿ. ಗುರುಗಳ ಶುಭಾಶಯ ಹಿರಿಯರ ಶುಭಾಶಯ. ನಿನಗೆ ನಮ್ಮಯ ಶುಭಾಶಯ. ಸಂತಸದ ಜನುಮದಿನ ಆನಂದ ತುಂಬಲಿ ಸುದಿನ. ಮಿನುಗುತ್ತಲೇ ಮಾಡು ಧ್ರುವತಾರೆಯಾಗಲಿ. ಸುಗುಣಗಳು ಮಿನುಗುತ್ತಲೇ ಮಾಡು ಧ್ರುವತಾರೆಯಾಗಲಿ. ಶಾಂತಿ ಸನ್ನಡತೆ ನೀತಿ ನಿಯಮಗಳು ಸಿಗಲಿ ಆದರ್ಶವಾಗಿರಲಿ. ತಾಯಿಯ ಶುಭಾಶಯ. ತನು ಮನಗಳು ಮುದ ನೀಡಿ ನೆಮ್ಮದಿಯ ನೆಲೆಸಲಿ. ತನು ಮನಗಳು ಮುದ ನೀಡಿ ನೆಮ್ಮದಿಯ ನೆಲೆಸಲಿ. ನಲಿವು ಮೊಗ್ಗಾಗಿ ಒಲವು ಹೂವಾಗಿ ಬಾಳೆಲ್ಲ ಸೌಗಂಧ ತುಂಬಿರಲಿ. ಆಪ್ತರ ಶುಭಾಶಯ ಮಿತ್ರರ ಶುಭಾಶಯ. ನಿನಗೆ ನಮ್ಮಯ ಶುಭಾಶಯ. ಸಂತಸದ ಜನುಮದಿನ ಆನಂದ ತುಂಬ